ವಿ4 ಸ್ಟ್ರೀಮ್ OTTಯು ಕನ್ನಡ ಚಲನಚಿತ್ರವನ್ನು ತುಳು ಭಾಷೆಗೆ ಡಬ್ಬಿಂಗ್ ಮಾಡುವ ಮೂಲಕ ಸಿನಿ ಪ್ರೇಕ್ಷಕರನ್ನ ಮನರಂಜಿಸಿದ. ಇದೀಗ ಮೊಟ್ಟಮೊದಲ ಬಾರಿಗೆ ಕೊಂಕಣಿ ಭಾಷೆಯ ನಶಿಬಾಚೋ ಕೇಳಿ ಎನ್ನುವ ಸಿನಿಮಾವನ್ನ ನಸೀಬ್ ಏರಿಕುಂಡು ಏರಿಗಿಜ್ಜಿ ಹೆಸರಿನಲ್ಲಿ ಡಬ್ ಮಾಡಲಾಗಿದ್ದು, ಮೋಂತಿ ಫೆಸ್ಟ್ನ ದಿನವಾದ ಇಂದು ವಿ4 ಸ್ಟ್ರೀಮ್ನಲ್ಲಿ ತೆರೆ ಕಂಡಿದೆ. ಕರ್ನಾಟಕದ ಮೊಟ್ಟಮೊದಲ OTT ಪ್ಲಾಟ್ಫಾರ್ಮ್ ವಿ4 ಸ್ಟ್ರೀಮ್ ಪ್ರಯೋಗ ಕುತೂಹಲ ಮೂಡಿಸಿದೆ. ಸುಮಾರು 35 ವರ್ಷಗಳ ಹಿಂದೆ ಹೆನ್ರಿ ಡಿಸಿಲ್ವಾ ಅವರು ರಚಿಸಿದ ಕಾಜಾರಾಚೆ ಉತಾರ್ ಎಂಬ ನಾಟಕದ ಮೂಲ ಕಥೆಯನ್ನಾಧರಿಸಿ ಮತ್ತು ಇದನ್ನು ಆಧುನಿಕತೆಗನುಗುಣವಾಗಿ ಚಲನಚಿತ್ರವಾಗಿ ತೆರೆಗೆ ತರಲಾಗಿದೆ. ಕ್ಯಾಮ್ ಫಿಲ್ಮ್ ಅರ್ಪಿಸುವ ಪ್ರೆಸ್ಟೀಜ್ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ತಯಾರಾಗಿರುವ ಈ ಸಿನಿಮಾವನ್ನು ಹೆನ್ರಿ ಡಿಸಿಲ್ವಾ ಅವರು ನಿರ್ಮಿಸಿದ್ದಾರೆ. ಹ್ಯಾರಿ ಫರ್ನಾಂಡಿಸ್ ನಿರ್ದೇಶಿಸಿದ ನಶಿಬಾಚೋ ಕೇಳ್ ಕೊಂಕಣಿ ಚಲನಚಿತ್ರವು ನಸೀಬ್ ಏರಿಕುಂಡು ಏರಿಗಿಜ್ಜೆ ತುಳುವಿಗೆ ಡಬ್ಬಿಂಗ್ ಮಾಡಲಾಗಿದ್ದು, ವಿ4 ಸ್ಟ್ರೀಮ್ OTTಯಲ್ಲಿ ತೆರೆ ಕಂಡಿತ್ತು. గంగసల పార్ పూజే సిగరెట్ పోయి పూజే ఒక సాదిని పంపిన పొన్నులేను మీరు తిరుగుతులతో పూజే ఆతేడ్డే ఏరో యానే ಇನ್ನು ವಿ4 ಸ್ಟುಡಿಯೋದಲ್ಲಿ ನಸೀಬ್ ಏರಿಕುಂಡು ಏರಿಗಿಜ್ಜೆ ಸಿನಿಮಾವನ್ನ ಬಿಡುಗಡೆಗೊಳಿಸಲಾಯಿತು. ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮವನ್ನ ಆಚರಿಸಲಾಯಿತು. ಈ ಸಮಾರಂಭದಲ್ಲಿ ಮಾತನಾಡಿದ ಚಿತ್ರದ ನಿರ್ಮಾಪಕ ಹೆನ್ರಿ ಡಿಸಿಲ್ವಾ ಅವರು, ನನ್ನ ಮೂವಿಯನ್ನ ತುಳುವಿನಲ್ಲಿ ತೆರೆ ತರಬೇಕೆಂಬ ಕನಸು ಇತ್ತು. ಆದರೆ ಇಷ್ಟು ಬೇಗದಲ್ಲಿ ಚಿತ್ರ ತೆರೆಗೆ ಬಂದಿರುವುದು ಖುಷಿಯಾಗಿದೆ. ಎಲ್ಲರ ಸಹಕಾರದೊಂದಿಗೆ ಚಿತ್ರವು ವಿ4 ಸ್ಟ್ರೀಮ್ನಲ್ಲಿ ರಿಲೀಸ್ ಆಗಿದೆ ಎಂದು ಹೇಳಿದರು. ಎನ್ನ ಕನಸು ನನಸು ಮಲ್ತಿನ ನಮ್ಮ ಲಕ್ಷ್ಮಣ್ ಸರ್ಗೆ ಆರ್ಲ ಬೊಕ್ಕ ಕೆನುಟ್ಲ ಈ ಪಿಕ್ಚರ್ಗೆ ಹತ್ರ ಈ ಚಲನಚಿತ್ರಕ್ಕೆ ಹತ್ರ ಈತಕ್ಕಲು ಸಪೋರ್ಟ್ ಕೊಡ್ತಾರೆ ಅಂಚಾದದು ಅಕ್ಕಲ್ನ ದಯಟ್ಟು ಈ ಚಲನಚಿತ್ರ ಎಂಕ್ ತುಳುಟು ಮಲ್ಪರೆ ಸಾಧ್ಯ ಅಂಡ್ ಈ OTT ಪ್ಲಾಟ್ಫಾರ್ಮು ವಿ4 ಸ್ಟ್ರೀಮ್ ಎಂಕಲು ರಿಲೀಸ್ ಮಲ್ತದೈತೆ ಅಂಚನೆ ಈ ಸುದ್ದಿ ನಿಖಲು ಮಾತ್ರೆಗಳ ಕೊರ್ದು ಅಕ್ಕಲು ಬೇತಿ ಜನಗಳ ಸುದ್ದಿ ಕೊರ್ದು ಜನಗಳು ಈ ಸುದ್ದಿ ನಮ್ಮ ತುಳು ಜನಕುಲೆ ಮಾತ್ರ ಬಂದು ನಕಲಿಗೆ ಮುಟ್ಟೋಡು ಬಂದದ್ದು ಎನ್ನ ಒಂಜಿ ಆಸೆ. ತದಬಳಿಕ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಸದಸ್ಯ ಕೆನ್ಯುಟ್ ಪಿಂಟು ಅವರು ಮಾತನಾಡಿ, ಕೊಂಕಣಿ ಚಿತ್ರವನ್ನ ತುಳುವಿಗೆ ಡಬ್ ಮಾಡುವ ಮೂಲಕ ಹೆನ್ರಿ ಡಿಸಿಲ್ವಾ ಅವರು ಮೊದಲ ಪ್ರಯತ್ನದಲ್ಲಿಯೇ ಯಶಸ್ಸು ಕಂಡಿದ್ದಾರೆ. ನಸೀಬ್ ಏರಿಕುಂಡು ಏರಿಗಿಜ್ಜೆ ಚಿತ್ರದಲ್ಲಿ ಪ್ರತಿಯೊಬ್ಬರ ಶ್ರಮವಿದೆ. ಹಾಗಾಗಿ ಈ ಚಿತ್ರವು ಯಶಸ್ಸು ಆಗುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಬೆಂಬಲ ಬೇಕಾಗಿದೆ. ಆ ಮೂಲಕ ಮುಂದಿನ ದಿನಗಳಲ್ಲಿ ಕೊಂಕಣಿಯಲ್ಲದೆ ಇತರ ಭಾಷೆಯ ಸಿನಿಮಾಗಳು ತುಳುವಿನಲ್ಲಿ ತೆರೆಗೆ ಬರಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಕೊಂಕಣಿಡ್ ಒಂದೊಂಜಿ ಪ್ರಥಮ ಪ್ರಯತ್ನ ಕೊಂಕಣಿದ ಹಿಸ್ಟ್ರಿ ಕ್ರಿಯೇಟ್ ಮಲ್ಪ ನಿಂಚವನ ಅಂಚಿನೊಂಜಿ ಫಸ್ಟ್ ಒಂಜಿ ಪ್ರಯತ್ನ ಮಲ್ದೆರ್ ಹೆನ್ರಿ ಡಿಸಿಲ್ವೇರ್ ಕೊಂಕಣಿಡ್ದು ಆ ಫಿಲ್ಮ್ ನಸೀಬಸೋ ಕೇಳ ಫಿಲ್ಮನ್ನು ನಸೀಬ್ ಏರೆಗುಂಡು ಏರೆಗಿಜ್ಜಿಂದ ತುಳುಕು ಕನ್ನದ್ದೇರು ಮಾತೆರ್ಲ ಅಕಲ್ನಕಲ್ಲ ಬೇಲೆನು ಎಡ್ಡೆ ಮಲ್ತು ಬಲ್ದೇನು ಮಾತೆರ್ನಲ್ಲ ಎಫರ್ಟ್ ಈ ಫಿಲ್ಮದ ಪಿರೌಡುಂಡು ಇತ್ತೆ ವಿನಂತಿ ಏನು ಮಲ್ಪುಂಡು ಮಾತೆರೆಡ್ಲ ಮಾತ ತುಳುವೆರೆಡ್ಲ ಈ ಫಿಲ್ಮ್ ಎಂಚ ಕೊಂಕಣಿಡ್ ಗೆಂದದುಂಡ ಅಂಚನೆ ನಿಕೊಲ್ಲ ತುಳುಟು ಈ ಫಿಲ್ಮನ್ನು ಗೆಂದಾದ ಕೊರ್ಲೆ ಇಂಚ ಮಲ್ತರ್ನ ನನ್ನ ಹೆಚ್ಚಿನ ಕೊಂಕಣಿ ಫಿಲ್ಮುಲು ಇತರ ಭಾಷೆದ ಫಿಲ್ಮುಲು ತುಳುಕು ಬರ್ರೆ ಸಾಧ್ಯ ಆಪುಂಡು. ಇನ್ನು ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ಮಾತನಾಡಿ, ಮೊದಲ ಬಾರಿಗೆ ಕೊಂಕಣಿ ಭಾಷೆಯ ಚಿತ್ರವನ್ನ ತುಳುವಿಗೆ ಡಬ್ಬಿಂಗ್ ಮಾಡಲಾಗಿದೆ. ಸಂಗೀತ ವಿನೋದ್ ರಾಜ್ ಕೋಕಿಲ ಅವರು ಈ ದೃಶ್ಯಕ್ಕೆ ತಕ್ಕಂತೆ ಹೊಸ ಹಾಡುಗಳನ್ನು ಸಂಯೋಜಿಸುವ ಮೂಲಕ ಚಿತ್ರವು ಉತ್ತಮವಾಗಿ ಮೂಡಿ ಬಂದಿದೆ ಎಂದು ಹೇಳಿದರು. ಕೊಂಕಣಿಡು ಫಸ್ಟ್ ಟೈಮ್ ಒಂಜಿ ಫಿಲ್ಮ್ ತುಳುಕು ಡಬ್ಬಾಂಡ್ ಸೊ ನೆಕ್ಸ್ಟ್ ಲೆವೆಲ್ಗೆ ಒಂದೊಂಜಿ ಪೋಪಿನಂಚಿನ ಪಿಕ್ಚರ್ ದಾಯಪನ್ನಾಗ ಒಂದೇತ ನೇಟಿವಿಟಿ ನಮ್ಮ ಮುಲ್ಪದ ಕಲ್ಚರ್ ಡೇ ಉಂಡು ಅವು ಒಂಜಿ ಎಂಕ ಖುಷಿತ ವಿಷಯ. ನಮ್ಮ ಕೋಸ್ಟಲ್ ಒಂದೇತ ಕಲ್ಚರ್ ಡೇ ಉಂಡು ಇತ್ತೆ ಕನ್ನಡದ ಫಿಲ್ಮ್ ನಮ್ಮ ಡಬ್ ಮಲ್ಪನಾಗಲ್ಲ ನಮ್ಮ ಮ್ಯಾಂಗ್ಳೂರ್ದ ಹೀರೋ ಇತ್ತು ಮಾತ್ರ ನಾವು ಡಬ್ ಮಲ್ತೊಂಬೋತಾ ಅಂದೆ ಇಜ್ಜಿನ ನಮ್ಮ ಡಬ್ ಮಲ್ಪರೆ ಪೋತುಜ. ಸೊ ಅವೇ ಟೈಪ್ ಒಂದೆಟ್ಲ ನಮ್ಮ ಕೊಂಚ ನೇಟಿವಿಟಿ ತಿನ್ನತ ಬಂದು ಒಂದೇ ಕೊಂಚ ಆ ಫ್ಲೇವರ್ಲ ಬರ್ತಿದ್ದು ಬಕ್ಕ ಭಾರಿ ಪೊರ್ಲುಡು ಬೈದು ಅವತ್ತಂದೆ ಒಂದೆಟ್ಟು ಒಂಜಿ ಎಕ್ಸ್ಟ್ರಾ ತಡ್ಕ ಬಂದಾಗ ಇಂಜಿನ ಮನಂಡ ನಮ್ಮ ಸಾಂಗ್ಸನ್ನು ರೀಕ್ರಿಯೇಟ್ ಮಾಡ್ತಿದ್ದೀನಿ. ನಮ್ಮ ವಿನೋದ್ರ
ವಿನೋದ್ ರಾಜ್ಲ ಮಕ್ಕಳು ಟೀಮ್ ನಕ್ಲು ಭಾರಿ ಎಡ್ಡೆ ಮಾಡ್ತಿದ್ದೀರು. ವಿ4 ನ್ಯೂಸ್ನ ಪ್ರಧಾನ ಸಂಪಾದಕ ತಾರನಾಥ್ ಗಟ್ಟಿಯವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಈ ವೇಳೆ ವಿ4 ನ್ಯೂಸ್ನ ಉಪಾಧ್ಯಕ್ಷೆ ರೋಸ್ಲಿನ್ ಡಿಲಿಮಾ, ಸಂಗೀತ ನಿರ್ದೇಶಕ ವಿನೋದ್ ರಾಜ್ ಕೋಕಿಲ, ಡಬ್ಬಿಂಗ್ ಇಂಜಿನಿಯರ್ ಧನರಾಜ್ ಉರ್ವಸ್ಟೂರ್ ಹಾಗೂ ಮಹೇಶ್ ಉಪಸ್ಥಿತರಿದ್ದರು. ವಿ4 ಸ್ಟುಡಿಯೋದಲ್ಲಿ ಈ ಚಿತ್ರದ ಡಬ್ಬಿಂಗ್ ಮಾಡಲಾಗಿದೆ. ನಟ ಸ್ವರಾಜ್ ಶೆಟ್ಟಿ, ನಿರೀಕ್ಷಾ ಶೆಟ್ಟಿ, ಶೈಲಶ್ರೀ ಅವರು ಕಂಠದಾನ ಮಾಡಿದ್ದಾರೆ. ಹಾಸ್ಯದಲ್ಲಿ ಜಗದೀಶ್ ಶೆಡ್ಯಾರ್ ಸಾಥ್ ನೀಡಿದ್ದಾರೆ. ಹಿನ್ನೆಲೆ ಗಾಯನದಲ್ಲಿ ವಿದ್ಯಾ ಸುವರ್ಣ, ವೈಷ್ಣವಿ ಕಿನಿ, ಪ್ರಶಾಂತ್ ಕಂಕನಾಡಿ, ವಿನೋದ್ ರಾಜ್ ಕೋಕಿಲ, ನಿಖಿತಾ ಪೂಜಾರಿಯವರ ಕಂಠಸಿರಿಯಲ್ಲಿ ಅದ್ಭುತವಾಗಿ ಹಾಡುಗಳು ಮೂಡಿಬಂದಿದೆ. ವಿನೋದ್ ರಾಜ್ ಕೋಕಿಲ ಅವರು ಸಂಗೀತ ನೀಡಿದ್ದಾರೆ. ರಂಜಿತ್ ಕದ್ರಿ, ಅಶ್ವಿನ್ ಬಂಟ್ವಾಳ್ ಅವರು ಸಾಹಿತ್ಯವನ್ನ ಒದಗಿಸಿದ್ದಾರೆ. ವಿನೋದ್ ರಾಜ್ ಕೋಕಿಲ ಅವರು ಆ ದೃಶ್ಯಕ್ಕೆ ತಕ್ಕಂತೆ ಹೊಸ ಹಾಡುಗಳನ್ನು ಸಂಯೋಜಿಸಿ ತುಳು ಸಿನಿಮಾಕ್ಕೆ ಹೊಸ ನಾಂದಿ ಹಾಡಿದ್ದಾರೆ. ಗೂಗಲ್ ಪ್ಲೇಸ್ಟೋರ್ನಿಂದ ವಿ4 ಸ್ಟ್ರೀಮ್ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಸಿನಿಮಾವನ್ನ ನೋಡಬಹುದು. ಏನ್ ನಸೀಬುಡು ಏನೇನ್ ಬರೀತಾರ ಆ ದೇವರಿಗೆ ಗೊತ್ತು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.